ಸಂತ ಮತ್ತಾಯರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 9 ವಾಕ್ಯ 27ರಿಂದ ಮುಂದುವರಿದು. ಅಂಧರಿಗೆ ದೃಷ್ಟಿದಾನ. ಯೇಸು ಸ್ವಾಮಿ ಅಲ್ಲಿಂದ ಹೋಗುತ್ತಿರುವಾಗ ಇಬ್ಬರು ಕುರುಡರು, ಸ್ವಾಮಿ, ದಾವಿದ ಕುಲಪುತ್ರರೇ, ನಮಗೆ ದಯತೋರಿ ಎಂದು ದನಿ ಎತ್ತಿ ಕೂಗಿಕೊಳ್ಳುತ್ತಾ ಅವರ ಹಿಂದೆ ಹೋದರು. ಯೇಸು ಮನೆ ಸೇರಿದಾಗ ಆ ಕುರುಡರು ಸಮೀಪಕ್ಕೆ ಬಂದರು. ನಾನು ನಿಮ್ಮನ್ನು ಗುಣಪಡಿಸಬಲ್ಲೆನೆಂದು ನೀವು ವಿಶ್ವಾಸವಿಡುತ್ತೀರೋ ಎಂದು ಯೇಸು ಪ್ರಶ್ನಿಸಿದರು. ಹೌದು ಸ್ವಾಮಿ, ಹೌದು ಎಂದು ಅವರು ಉತ್ತರವಿತ್ತರು. ಆಗ ಯೇಸು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ವಿಶ್ವಾಸವಿಟ್ಟ ಪ್ರಕಾರವೇ ನಿಮಗೆ ಗುಣವಾಗಲಿ ಎಂದರು. ಅವರಿಗೆ ದೃಷ್ಟಿ ಬಂದಿತು. ಈ ವಿಷಯ ಯಾರಿಗೂ ತಿಳಿಯಬಾರದು, ಎಚ್ಚರಿಕೆ ಎಂದು ಯೇಸು ಅವರಿಗೆ ಕಟ್ಟಪ್ಪಣೆ ಮಾಡಿದರು. ಆದರೂ ಅವರು ಹೋಗಿ ಆ ಪ್ರಾಂತ್ಯದಲ್ಲೆಲ್ಲ ಸ್ವಾಮಿಯ ಕೀರ್ತಿಯನ್ನು ಹರಡಿದರು. ಕುರುಡರು ಹೊರಟು ಹೋಗುತ್ತಿದ್ದ ಹಾಗೆ ದೆವ್ವ ಹಿಡಿದಿದ್ದ ಒಬ್ಬ ಮೂಕನನ್ನು ಕೆಲವರು ಯೇಸು ಸ್ವಾಮಿಯ ಬಳಿಗೆ ಕರೆತಂದರು. ದೆವ್ವ ಬಿಡಿಸಿದ ಮೇಲೆ ಆ ಮೂಕನಿಗೆ ಮಾತು ಬಂದಿತು. ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಇಂಥ ಕಾರ್ಯವನ್ನು ನಾವು ಇಸ್ರೇಲ್ನಲ್ಲಿ ಕಂಡದ್ದೇ ಇಲ್ಲ ಎಂದುಕೊಂಡರು. ಆದರೆ ಫರಿಸಾಯರು, ಇವನು ದೆವ್ವಗಳೊಡನೆಯ ಶಕ್ತಿಯಿಂದಲೇ ದೆವ್ವಗಳನ್ನು ಬಿಡಿಸುತ್ತಾನೆ ಎಂದರು. ಯೇಸು ಸ್ವಾಮಿ ಊರುಗಳಲ್ಲೂ ಹಳ್ಳಿಗಳಲ್ಲೂ ಸಂಚಾರ ಮಾಡುತ್ತಾ ಅಲ್ಲಿಯ ಪ್ರಾರ್ಥನಾ ಮಂದಿರಗಳಲ್ಲಿ ಬೋಧಿಸಿದರು. ಶ್ರೀ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರಿದರು. ಎಲ್ಲ ತರಹದ ರೋಗ ರುಜಿನಗಳನ್ನು ಗುಣಪಡಿಸಿದರು. ಆ ಜನ ಸಮೂಹವನ್ನು ಕಂಡಾಗ ಅವರ ಮನ ಕರಗಿತು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪವರ್ ಆಫ್ ಫೇತ್, ವಿಶ್ವಾಸದ ಶಕ್ತಿ. ಪ್ರಿಯ ಸಹೋದರರೇ, ಮತ್ತಾಯನ ಶುಭವಾರ್ತೆ ಅಧ್ಯಾಯ 9 ವಾಕ್ಯ 27. ಇಬ್ಬರು ಕುರುಡರು, ಅವರ ಸಾಂಗತ್ಯ ಒಂದೇ ದೇವರಲ್ಲಿ, ಅವರ ವಿಶ್ವಾಸ ಏಕ ದೇವರಲ್ಲಿ. ದಾವಿದ ಪುತ್ರನೇ ಪ್ರಭು ಯೇಸುವೆ, ನಮ್ಮ ಮೇಲೆ ದಯೆ ತೋರಿ ಎಂದು ಕೂಗಾಡುವಾಗ, ವಿಶ್ವಾಸದ ಬೊಬ್ಬೆಯನ್ನು ಇಡುವಾಗ ಪ್ರಭು ಯೇಸುವಿನ ಮನ ಕರಗುತ್ತದೆ. ಇಬ್ಬರು ಕುರುಡರಾದರೂ ಅವರು ಏಕಾಂಗಿ ಅಲ್ಲ, ಸಾಂಗತ್ಯವನ್ನು ಬಯಸುವ, ಜೊತೆಗಾರಿಕೆಯನ್ನು ಬಯಸುವ, ಸಾಂಗತ್ಯವನ್ನು ಬಯಸುವ ವ್ಯಕ್ತಿಗಳವರು. ಇಬ್ಬರಾಗಿ ಒಟ್ಟಿಗೆನೇ ಬೇಡುತ್ತಾ ತಮಗೆ ಅನ್ಯೋನ್ಯತೆಯಿಂದ ಒಬ್ಬರಿಗೊಬ್ಬರು ಶಕ್ತಿ ಕೊಡುತ್ತಾ ತನ್ನನ್ನು ತಾನೇ ಸಂತೈಸಿಕೊಳ್ಳುತ್ತಾ ಇದ್ದಾರೆ. ಏಕಾಂಗಿಯಾಗಿ ತನಗಿಟ್ಟ ಶಾಪ ಎಂದು ಯೋಚನೆ ಮಾಡದೆ, ಏಕಾಂಗಿ ಒಬ್ಬಂಟಿ ಜೀವನ ನಡೆಸದೆ ಸಾಂಗತ್ಯದೊಂದಿಗೆ ಅವರು ಮುನ್ನಡೆಯುತ್ತಾರೆ. ಬೈಬಲ್ನಲ್ಲಿ ಸಿಗುವ ಈ ಅಪರೂಪ ಘಟನೆಯಲ್ಲಿ ಈ ವ್ಯಕ್ತಿಗಳ ವಿಶ್ವಾಸ ಅಮೋಘವಾದದ್ದು. ಸಾಮಾಜಿಕ ಜೀವನದಲ್ಲಿ, ಅವರ ಈ ಜಗತ್ತಿನ ಜೀವನದಲ್ಲಿ ಅವರು ಹೇಗೆ ಸಾಂಗತ್ಯವನ್ನು ಕೊಡುತ್ತಾರೋ, ಒಬ್ಬರಿಗೊಬ್ಬರು ಅನ್ಯೋನ್ಯತೆಯನ್ನು, ಶಕ್ತಿಯನ್ನು ಕೊಡುತ್ತಾರೋ, ಹಾಗೆಯೇ ಅವರ ಆಧ್ಯಾತ್ಮಿಕ ಜೀವನದಲ್ಲಿಯೂ ಸಹ ವಿಶ್ವಾಸವಿದೆ. ವಿಶ್ವಾಸವನ್ನು ಪ್ರಕಟಿಸುತ್ತಾ ಜೀವನ ನಡೆಸುವ ವ್ಯಕ್ತಿಗಳು ಏಕೋ ಏನೋ ಒಂದು ಸಂದರ್ಭದಲ್ಲಿ ಪ್ರಭು ಯೇಸುವಿನ ಭೇಟಿ ಮಾಡುತ್ತಾರೆ. ಈ ಭೇಟಿಯ ಹಿನ್ನೆಲೆಯನ್ನು ನಾವು ಇವತ್ತಿನ ವಾಚನದಲ್ಲಿ ಓದಿದ್ದೇವೆ. ಇಬ್ಬರು ಕುರುಡರು ಪ್ರಭು ಯೇಸುವಿನ ಮೊರೆ ಇಡುವಾಗ ಯೇಸುವಿನ ಮನ ಕರುಗಿ, ಯೇಸು ಕರುಣೆ ತೋರಿಸುವ ವ್ಯಕ್ತಿ ಎಂದು ಸಂತ ಮತ್ತಾಯರು ಪ್ರಭು ಯೇಸುವಿನ ಗುಣನಡತೆಯ ಬಗ್ಗೆ ತಿಳಿಸುತ್ತಾರೆ. ಪ್ರಭು ಯೇಸು ಸ್ವಾಮಿ ಹಳ್ಳಿಗಳಲ್ಲಿ, ಊರುಗಳಲ್ಲಿ ಸಂಚಾರ ಮಾಡುತ್ತಾ ಅಲ್ಲಿಯ ಪ್ರಾರ್ಥನಾ ಮಂದಿರಗಳಲ್ಲಿ ಬೋಧಿಸುತ್ತಾರೆ. ಬೋಧನೆ ಪ್ರಭು ಕ್ರಿಸ್ತರ ಬೋಧನೆ ಪ್ರಿಯರೇ, ದೇವರ ಸಾಮ್ರಾಜ್ಯದ ಬಗ್ಗೆ. ದೇವರ ಸಾಮ್ರಾಜ್ಯ ಅದು ದುಂದುಗಾರಿಕೆ ಮಾಡುವ, ಒತ್ತಾಯದ ದಬ್ಬಾಳಿಕೆ ಮಾಡುವ, ಕ್ರೂರ ಆಯುಧಗಳಿಂದ, ಕಠಿಣ ಮನಸ್ಸಿನಿಂದ ತಿವಿದು ಜನರನ್ನು ತುಳಿದು ಅಧಿಕಾರ ನಡೆಸುವ ಸಾಮ್ರಾಜ್ಯವಲ್ಲ.
ಬದಲು ಪ್ರೀತಿಯ, ಅನ್ಯೋನ್ಯತೆಯ, ಕ್ಷಮೆಯ, ಕರುಣೆಯ, ಮಮತೆಯ ದೇವರ ಸಾಮ್ರಾಜ್ಯ. ಈ ದೇವರ ಸಾಮ್ರಾಜ್ಯದ ಬಗ್ಗೆ ಹಳ್ಳಿಗಳಲ್ಲಿ, ಊರುಗಳಲ್ಲಿ ಬೋಧನೆ ಮಾಡುವ ಯೇಸುವು ಅವರ ಮಾತಿಗೆ ಬೆಲೆ ಇದ್ದಂತೆ, ಪ್ರತಿಯೊಂದು ಮಾತು ಅಮೃತ ಮಾತಿನಂತೆ, ಪ್ರತಿಯೊಂದು ಮಾತು ಬೆಲೆಯುಳ್ಳ ಮಾತಿನಂತೆ ತನ್ನ ನಡೆಯಲ್ಲಿ, ಕೃತಿಯಲ್ಲಿ ಅವರು ತೋರಿಸುತ್ತಾರೆ. ಕೇವಲ ಮಮತೆ, ಕರುಣೆ ಮಾತುಗಳ, ಪೋನಿಯ ಶಬ್ದಗಳ ಒಂದು ಸರಮಾಲೆ ಅಲ್ಲ, ಅದು ವಾಸ್ತವಿಕವಾಗಿ ಕೃತ್ಯಗಳಲ್ಲಿ ಇರಬೇಕೆಂದು ತಿಳಿಸುತ್ತಾರೆ. ಆದ್ದರಿಂದ ಹಳ್ಳಿಗಳಲ್ಲಿ, ಊರುಗಳಲ್ಲಿ ಸಂಚಾರ ಮಾಡುತ್ತಾ ದೇವರ ಸಾಮ್ರಾಜ್ಯವನ್ನು ಪ್ರಕಟಿಸುವಾಗ ಯಾರೆಲ್ಲ ರೋಗಿಗಳು, ಯಾವೆಲ್ಲ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ದೆವ್ವಪೀಡಿತರಾಗಿ, ಪಿಶಾಚಿ ಪೀಡಿತರಾಗಿ, ಕಂಟಕದಲ್ಲಿ, ಕಷ್ಟದಲ್ಲಿ ಇರುವ ಜನರನ್ನು ಎಲ್ಲರನ್ನು ಒಗ್ಗೂಡಿಸಿ ಅವರನ್ನು ಕರುಣೆಯ ವ್ಯಕ್ತಿಗಳಾಗಿ ಅವರ ಮೇಲೆ ಕರುಣೆಯನ್ನು ತೋರಿಸಿ ಅವರ ರೋಗವನ್ನು ಗುಣಪಡಿಸುತ್ತಾರೆ. ಇಬ್ಬರು ಕುರುಡರಿಗೆ ವಿಶ್ವಾಸ ಇದ್ದದನ್ನು ಗಮನಿಸಿ ಪ್ರಭು ಯೇಸುವು ಆರೋಗ್ಯದ ಸಾಂತ್ವನ ನೀಡುತ್ತಾರೆ, ಆರೋಗ್ಯದ ಅಭಯದಾನವನ್ನು ಮಾಡುತ್ತಾರೆ. ಅಗತ್ಯ ಇರುವ ವ್ಯಕ್ತಿಗಳನ್ನು ಯೇಸು ನೋಡುತ್ತಾ ಕನಿಕರ ತೋರಿಸುತ್ತಾರೆ. ಪ್ರತಿಯೊಂದು ಜನರಿಗೆ ಮೂಲಭೂತ ಅಗತ್ಯಗಳಿವೆ. ಪ್ರತಿಯೊಬ್ಬ ವ್ಯಕ್ತಿಗೆ ಹಸಿವು ಇದೆ, ಪ್ರತಿಯೊಬ್ಬ ವ್ಯಕ್ತಿಗೆ ಬಟ್ಟೆಯನ್ನು ಉಡುವ ಆಶೆ ಇದೆ, ಪ್ರತಿಯೊಬ್ಬ ವ್ಯಕ್ತಿಗೆ ಆಸರೆ ಬೇಕೆಂಬುದಿದೆ. ಯಾರಿಗೆಲ್ಲ ಈ ಮೂಲ ಸೌಕರ್ಯ ಇಲ್ಲವೋ, ಯಾರೆಲ್ಲ ಈ ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೋ, ಯಾರೆಲ್ಲ ಒಂದು ಲವಲವಿಕೆ ಜೀವದಲ್ಲಿ ಇಲ್ಲದಾಗೆ ಇರುವವರು, ಅಂಥವರನ್ನು ಪ್ರಭು ಯೇಸು ಹುಡುಕುತ್ತಾ ಕಣಿಕರ ತೋರಿಸುತ್ತಾ ತನ್ನ ದೇವರ ಸಾಮ್ರಾಜ್ಯವನ್ನು ಬೋಧನೆ ಮಾಡುತ್ತಾರೆ. ಪ್ರಭು ಯೇಸುವಿನ ಹಲವು ಬೋಧನೆಗಳಲ್ಲಿ ಒಂದು ಘಟನೆ ನಾವು ಕೇಳುತ್ತೇವೆ. ಆ ಬೋಧನೆಯಲ್ಲಿ ಪ್ರಭು ಯೇಸು ತಿಳಿಸುವುದು ದೇವರಿಗೆ, ಪಿತದೇವರಿಗೆ, ಪ್ರಭು ಯೇಸುವಿಗೂ ಸಹ ಮಮತೆ, ಕರುಣೆ ಇರುವುದು ಕೇವಲ 99 ಕುರಿಗಳಲ್ಲಿ ಮಾತ್ರವಲ್ಲ, 100 ಕುರಿಗಳಲ್ಲಿಯೂ 100 ಕುರಿಗಳಲ್ಲಿ ಒಂದು ಕುರಿ ತಪ್ಪಿ ಹೋದರೆ ಆ ಕುರಿಗಾಯಿ ಆ ತಪ್ಪಿಹೋದ ಕುರಿಯನ್ನು ಹುಡುಕುತ್ತಾ ಹೋಗುತ್ತಾನೆ ಎಂಬುದಾಗಿ ಪ್ರಭು ಯೇಸು ತಿಳಿಸುತ್ತಾರೆ. ಆದ್ದರಿಂದ ಪ್ರಿಯರೇ, ಪ್ರಭು ಯೇಸುವು ಕರುಣೆ ತೋರಿಸುವ ವಿಮೋಚಕ. ಹಳ್ಳಿಗಳಲ್ಲಿ ಪ್ರಯಾಣ ಮಾಡುತ್ತಾ ಬೋಧನೆ ಮಾಡುವುದು, ಆ ಬೋಧನೆ ಮಾಡಿದ್ದನ್ನು ಪರಿಪಾಲಿಸುವುದು ಪ್ರಭು ಯೇಸುವಿನ ಜೀವನದ ರಹಸ್ಯ. ಆ ದೇವರು, ಪ್ರಭು ಯೇಸುವು ಬೋಧಿಸುವ ದೇವರು ಕಠಿಣ ರಾಜ ಅಲ್ಲ, ಕಠಿಣ ಹೋರಾಟ ಮಾಡುವ ಅಥವಾ ದಬ್ಬಾಳಿಕೆ ಮಾಡುವ, ಆಡಳಿತ ಮಾಡುವ ಅಂಥ ಕ್ರೂರ ರಾಜ ಅಲ್ಲ. ಆಪಿತ ದೇವರು ಕಣಿಕರ ತೋರಿಸುವ, ಮಮತೆ ತೋರಿಸುವ, ವಿಶ್ವಾಸವನ್ನು ಬೋಧಿಸುವವರಿಗೆ, ವಿಶ್ವಾಸ ಇರುವ ವ್ಯಕ್ತಿಗಳಿಗೆ, ವಿಶ್ವಾಸ ಪ್ರಕಟಣೆ ಮಾಡುವ ವ್ಯಕ್ತಿಗಳಿಗೆ ಅಭಯವನ್ನು, ಸೌಖ್ಯವನ್ನು, ಕ್ಷಮೆಯನ್ನು, ಸಮಾಧಾನವನ್ನು, ಪ್ರೀತಿಯನ್ನು ನೀಡುವ ದೇವರು ಎಂಬುದಾಗಿ ಪ್ರಭು ಯೇಸು ಬೋಧಿಸುತ್ತಾರೆ. ಕೋವಿಡ್ 2019 ಸಮಯ ಸುಮಾರು 4 ಕೋಟಿ ಕಾರ್ಮಿಕರು ಕಷ್ಟಪಟ್ಟರು, ಕೋಟ್ಯಾಂತರ ಕಾರ್ಮಿಕರು ಸತ್ತರು. ಒಬ್ಬ ವ್ಯಕ್ತಿ, ಒಬ್ಬ ಹುಡುಗಿ ಸುಮಾರು 1200 ಕಿಲೋಮೀಟರ್ ಪ್ರಯಾಣ ಮಾಡಿ ತನ್ನ ತಂದೆಯ ಆರೋಗ್ಯಕ್ಕಾಗಿ ಪಣ ತೊಟ್ಟರು. ಏನೆಲ್ಲ ಕಷ್ಟದ ಘಟನೆಗಳನ್ನು, ದೃಶ್ಯವನ್ನು ನಾವು ನೋಡಿದ್ದೇವೆ. 100 ಮೈಲು ನಡೆಯುವುದು, ನೀರಿಲ್ಲದೆ, ಆಹಾರವಿಲ್ಲದೆ, ಯಾರು ಕಣಿಕರ ತೋರದಿದ್ದುದರಿಂದ ರಸ್ತೆಯ ಪಕ್ಕ ಸಾಯುವುದು, ನರಳಾಡಿ ಸಾಯುವುದು ನಾವು ನೋಡುತ್ತೇವೆ. ಕೋವಿಡ್ 2019 ಸಮಯದಲ್ಲಿ ಆ ಪ್ರಭು ಯೇಸು ಹೇಳುತ್ತಾರೆ, ತನ್ನ ಪಿತ ಯಾರನ್ನು ದೂರ ಹೋಗಲು ಬಿಡುವುದಿಲ್ಲ ಅಂತ. 100 ಕುರಿ ಇದ್ದರೆ ಒಂದು ಕುರಿ ತಪ್ಪಿದ್ರೂ ಅದನ್ನು ಹುಡುಕಿ ತರುವವರು ಅಂತ. ಕಣಿಕರದ ಕೆಲಸ ಪ್ರಿಯರೇ ನಾವು ಮಾಡಬೇಕಾಗಿದೆ. ಕೋವಿಡ್ ಟೈಮ್ನಲ್ಲಿ ಇಂಥ ಕಷ್ಟ ಬರುವಾಗ ಕಣಿಕರ ತೋರುವ ವ್ಯಕ್ತಿಗಳು ಬೆರಳೆಣಿಕೆಯಷ್ಟಿದ್ದರು. ಕಾರಣ ಎಲ್ಲರಿಗೂ ಹೆದರಿಕೆ ಇತ್ತು.
ಅಗತ್ಯ ಇರುವುದಕ್ಕಿಂತ ಹೆಚ್ಚು ಹೆದರಿಕೆಯನ್ನು ಪ್ರತಿಬಿಂಬಿಸ್ತಿದ್ರು. ಆವಾಗ ಟಿ ವಿಗಳಲ್ಲಿ, ಮಾಧ್ಯಮಗಳಲ್ಲಿ ಯಾರಿಗೂ ನೋಡದ, ಕಾಳಜಿ ವಹಿಸದ ಒಂದು ಕಲ್ಪನೆಯನ್ನು, ಭ್ರಾಂತಿಯನ್ನು ಆ ಸಮಯದಲ್ಲಿ ತಂದು ಕೊಟ್ಟಿದ್ದ ಮಾಧ್ಯಮ ಅಥವಾ ಮಾಹಿತಿಗಳು. ಆದ್ದರಿಂದ ಎಲ್ಲ ಜನರು ಭಯಭ್ರಾಂತರಾಗಿದ್ದರು, ಎಷ್ಟೋ ಜನರು ಸತ್ತಿದ್ದರು. ಪ್ರಭು ಯೇಸು ತನ್ನ ಎಲ್ಲ ಕುರಿಗಳನ್ನು, ಎಲ್ಲ ಜನರನ್ನು, ಹಳ್ಳಿಗಳಲ್ಲಿರುವ ಜನರನ್ನು, ರೋಗಿಗಳನ್ನು ಆರೋಗ್ಯದಾಯಕ ವ್ಯಕ್ತಿಗಳಾಗಿ, ದೆವ್ವಪೀಡಿತ ಬಂಧನದಲ್ಲಿರುವ ವ್ಯಕ್ತಿಗಳನ್ನು ವಿಮೋಚನೆಗೊಳಿಸಿ ಸಂತೋಷ, ಆನಂದವನ್ನು ಧಾರೆ ಎರೆದ ಶ್ರೇಷ್ಠ ವ್ಯಕ್ತಿ ಪ್ರಭು ಯೇಸು. ಯಾರಿಗೂ ಕಷ್ಟದಲ್ಲಿ ನರಳಾಡಿ ನೋಡಿದ್ದು, ಕಣ್ಣಾರೆ ಕಂಡು ಬೇರೆ ದಾರಿಯಲ್ಲಿ ಹೋಗಿದ್ದು ಯೇಸುವನ್ನು ನಾವು ಕಂಡಿಲ್ಲ. ಆ ಯೇಸು ಹೇಳುತ್ತಾರೆ, ಕಣಿಕರ ಮಮತೆ ತನ್ನ ಜೀವನದ ಅಸ್ತ್ರ. ಆದ್ದರಿಂದ ಪ್ರತಿಯೊಂದು ಜನರನ್ನು ಹೇಗೆ ಇವತ್ತಿನ ವಾಚನದಲ್ಲಿ, ಶುಭ ಸಂದೇಶದಲ್ಲಿ ಕುರುಡರಿಗೆ ದೃಷ್ಟಿಯನ್ನು ಕೊಟ್ಟಿದ್ದಾರೋ ಹಾಗೆಯೇ ಸಾವಿರಾರು ಜನರಿಗೆ ಕರುಣೆಯನ್ನು ಪ್ರಭು ಯೇಸು ತೋರಿಸಿದರು. ಪ್ರತಿಯೊಂದು ರೋಗಿಗೂ ಯೇಸು ಪ್ರಾಮುಖ್ಯತೆ ನೀಡಿದರು. ಕೇವಲ ರೋಗಕ್ಕೆ ಮಾತ್ರವಲ್ಲ, ರೋಗಿಗಳಿಗೂ ಪ್ರಾಮುಖ್ಯತೆ ನೀಡಿದರು. ಕೆಲವು ಸಂದರ್ಭಗಳಲ್ಲಿ ರೋಗವನ್ನು ಗುಣಪಡಿಸುವಾಗ ರೋಗದಿಂದ ಎದ್ದ ಆ ಮಗುವಿಗೆ ಪ್ರಭು ಯೇಸು ಹೇಳುತ್ತಾರೆ, ನೋಡಿ ಈ ಮಗುವಿಗೆ ಹಸಿವಾಗಿದೆ, ಊಟ ಕೊಡಿ ಅಂತ. ಕೇವಲ ರೋಗವನ್ನು ಗುಣಪಡಿಸಿ ನೇರವಾಗಿ ಹೋಗುವುದಲ್ಲ, ಆ ವ್ಯಕ್ತಿಯ ಅಗತ್ಯಗಳನ್ನು ಪೂರೈಸಲು ಪ್ರಭು ಯೇಸು ಪೋಷಕರಿಗೆ ತಿಳಿಸಿದ್ದು, ಅಲ್ಲಿದ್ದವರಿಗೆ ತಿಳಿಸಿದ್ದು ನಾವು ಕಾಣುತ್ತೇವೆ. ಆದ್ದರಿಂದ ಪ್ರಭು ಯೇಸು ಕೇವಲ ರೋಗ ಗುಣಪಡಿಸೋ ಒಂದು ವೈದ್ಯ ಅಲ್ಲ, ಅವರು ನಮ್ಮ ಆಧ್ಯಾತ್ಮಿಕ ಸಮಗ್ರ ಸಂತೋಷವನ್ನು, ಸಮಗ್ರ ಬೆಳವಣಿಗೆಯನ್ನು ನೋಡುವ, ಅದನ್ನು ಕಾಯುವ ಪ್ರಭು ಯೇಸು ನಮ್ಮ ವಿಮೋಚಕ. ಕೇವಲ ರೋಗಗಳನ್ನು ಗುಣಪಡಿಸುವ ವೈದ್ಯ ಅಲ್ಲ, ರೋಗಿಯ ಸಮಗ್ರ ಬೆಳವಣಿಗೆಯನ್ನು ಗಮನಿಸಬಲ್ಲ ಪ್ರಭು ಯೇಸು ನಮ್ಮ ವಿಮೋಚಕರಾಗಿದ್ದಾರೆ. ಆದ್ದರಿಂದ ಜನರ ಏಳಿಗೆಗಾಗಿ ಜನರ ಮುಖಂಡರು, ಚುನಾಯಿತರಾದವರು ಗಮನವನ್ನು ಇಡಬೇಕಾಗ್ತದೆ. ಪ್ರಭು ಯೇಸು ನಮ್ಮ ದೇವರು ಮಾತ್ರವಲ್ಲ, ನಮ್ಮ ರಕ್ಷಕರು, ನಮ್ಮ ಪ್ರೀತಿಯ ಸಹೋದರ, ನಮ್ಮ ಪ್ರೀತಿಯ ರಕ್ಷಕ. ಅವರು ಎಲ್ಲರಿಗೆ ಕರುಣೆಯನ್ನು ತೋರಿಸ್ತಾರೆ. ಅವರ ಕೈ ಕೆಳಗೆ ಬರುವ ಎಲ್ಲ ಜನರು, ಯಾವ ದೆವ್ವಪೀಡಿತ ರೋಗಿಗೆ ಬಾಧರಾದರೂ, ಯಾವ ರೋಗಕ್ಕೆ ಬಲಿಯಾದರೂ, ಯಾವ ಪಾಪವನ್ನು ಮಾಡಿದರೂ ಎಲ್ಲರೂ ದೇವರ ಸಾಮ್ರಾಜ್ಯಕ್ಕೆ ಯೋಗ್ಯರು, ಬಾಧ್ಯರು ಎಂಬುದಾಗಿ ಪ್ರಭು ಯೇಸು ಬೋಧನೆಯಲ್ಲಿ ಹೇಳುವುದು ಮಾತ್ರವಲ್ಲ, ಕೆಲಸಗಳಲ್ಲಿ ಮಾಡಿ ತೋರಿಸುತ್ತಾರೆ. ಆದ್ದರಿಂದ ನಾನು ಹೇಳಿದೆ, ನಮ್ಮನ್ನು ರಕ್ಷಣೆ ಮಾಡುವ ನಾವು ಆರಿಸಿದ ವ್ಯಕ್ತಿಗಳು ನಮಗೋಸ್ಕರ ದುಡಿಯಬೇಕು. ಯಾರಿಗೆ ಮೂಲಭೂತ ಸೌಕರ್ಯಗಳಿಲ್ಲವೋ, ಯಾರಿಗೆ ರೋಗದಿಂದ, ಸಮಸ್ಯೆಗಳಿಂದ ಜೀವನವೇ ಕತ್ತಲೆಯಾಗಿ ಕಾಣುತ್ತದೋ, ಎಲ್ಲ ಆಕಾಶ ಮೋಡ ಅವರ ಮೇಲೆ ಬಿದ್ದಾಗೆ ಕಾಣ್ತದೋ, ಅಂಥವರಿಗೆ ಅಭಯದಾನ, ಸಮಾಧಾನ, ಸಂತೋಷ, ಶುಶ್ರೂಷೆ ಎಲ್ಲವನ್ನು ನೀಡಬೇಕು. 2019-2020 ನಮ್ಮ ನಿರ್ವಹಣೆ ಮಾಡುವ ಖರ್ಚು ವೆಚ್ಚವನ್ನು ನಾವು ನೋಡಿದರೆ, ನಮ್ಮ ರಾಷ್ಟ್ರದಲ್ಲಿ 15.47%, 100ರಲ್ಲಿ ಸುಮಾರು 16 ರೂಪಾಯಿ ರಕ್ಷಣೆಗೆ ಮೀಸಲಿಡುತ್ತೇವೆ ನಾವು. ಆದರೆ ಆರೋಗ್ಯಕ್ಕೆ ಮೀಸಲಿಡುವ ಹಣ ಕೇವಲ ₹1.60. ಆರೋಗ್ಯಕ್ಕೆ ಎಷ್ಟೋ ಹಣ ಬೇಕಿತ್ತು. ಮೂಲ ಸೌಕರ್ಯ ಜನರಿಗೆ ಆ ಅಗತ್ಯ ಬಹಳಷ್ಟು ಪ್ರಾಮುಖ್ಯತೆ. ಯಾಕೆಂದರೆ ಯಾರೇ ವ್ಯಕ್ತಿ, ಯಾವುದೇ ಮಗು, ಯಾವುದೇ ತಾಯಿ, ಯಾವುದೇ ವ್ಯಕ್ತಿ ರೋಗದಿಂದ ಸಾಯಬಾರ್ದು. ನಾವು ಈ ಭೂಮಿಗೆ ಬಂದದ್ದು ರೋಗಿಗಳಾಗಿ ಜೀವಿಸಲು ಅಲ್ಲ, ನಾವು ಈ ಭೂಮಿಗೆ ಬಂದದ್ದು ರೋಗಿಗಳಾಗಿ ಸಾಯಲು ಅಲ್ಲ. ಸಮಗ್ರ ಜೀವನ ನಮಗೆ ಬೇಕು. ಆಧ್ಯಾತ್ಮಿಕ, ಬೌದ್ಧಿಕ, ದೈಹಿಕ ಆರೋಗ್ಯವುಳ್ಳ ಜೀವನ ಬೇಕು. ಆದ್ದರಿಂದ ಈ ಕ್ಷೇತ್ರಕ್ಕೆ ₹1.60 ಅಲ್ಲ, ಹೇಗೆ ರಕ್ಷಣೆಗೆ ನಾವು 16 ರೂಪಾಯಿ ಮೀಸಲಿಡ್ತೇವೋ ಹಾಗೆಯೇ ಆರೋಗ್ಯಕ್ಕೆ ಅದಕ್ಕಿಂತ ದುಪ್ಪಟ್ಟು ನಾವು ಮೀಸಲಿಡಬೇಕು. ಪ್ರಭು ಯೇಸು ಕಣಿಕರ ತೋರುವ ದೇವರು. ನಾವು ಜನರ ಮೇಲೆ ನಮಗಿರುವ ಅಧಿಕಾರ ಅಥವಾ ನಮಗಿರುವ ಜವಾಬ್ದಾರಿ ಇದ್ದರೆ ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕು. ಕಣಿಕರ ಕಣ್ಣುಗಳಿಂದ
ಮಮತೆ ಇರುವ ಕಣ್ಣುಗಳಿಂದ ನಾವು ನಮ್ಮ ಕೈಯಲ್ಲಿರುವ ಜನರ ಶುಶ್ರೂಷೆ ಮಾಡಬೇಕು, ಜನರನ್ನು ನೋಡಬೇಕು. ಪ್ರಿಯರೇ, ಕುರುಡರು ವಿಶ್ವಾಸ ಬಿಟ್ಟ ಪ್ರಕಾರ ದೃಷ್ಟಿ ಬಂದಿತು. ಆ ವ್ಯಕ್ತಿಗಳು ವಿಶ್ವಾಸದ ವ್ಯಕ್ತಿಗಳಾಗಿ, ವಿಶ್ವಾಸದ ಶಕ್ತಿಗಳಾಗಿ ಪರಿವರ್ತನೆಗೊಂಡರು. ಕುರುಡರು ವಿಶ್ವಾಸವಿಟ್ಟ ಪ್ರಕಾರ ದೃಷ್ಟಿ ಬಂದಿತು. ಯೇಸು ಅದನ್ನೇ ನುಡಿತಾರೆ, ನಿಮ್ಮ ವಿಶ್ವಾಸದ ಪ್ರಕಾರ ನಿಮಗೆ ದೃಷ್ಟಿ ಬರಲಿ ಎಂಬುದಾಗಿ. ಆ ಪ್ರಭುವಿನ ಮಾತುಗಳು 100% ಸಾರ್ಥಕವಾದವು. ಪ್ರಭು ಯೇಸು ಏನು ಯೋಚನೆ ಮಾಡಿದರು, ಪ್ರಭು ಯೇಸು ಏನು ನಿರ್ದೇಶನ ಮಾಡಿದರು, ಆ ನಿರ್ದೇಶನದ ಪ್ರಕಾರನೇ ಆ ಕುರುಡರಿಗೆ ಒಳಿತು ಬಂದಿತು. ಕಾರಣ ಆ ಕುರುಡರ ಹೃದಯದಲ್ಲಿ, ಆತ್ಮದಲ್ಲಿ, ಮನಸ್ಸಿನಲ್ಲಿ ವಿಶ್ವಾಸದ ಕಿರಣಗಳು ಪ್ರಜ್ವಲಿಸ್ತಿದ್ದವು. ಆ ವಿಶ್ವಾಸದಿಂದ ಬೊಬ್ಬೆ ಹಾಕಿ, ಪ್ರಭು ಯೇಸುವೇ ದಾವೀದ ಪುತ್ರನೇ ನಮ್ಮ ಮೇಲೆ ಕರುಣೆ ತೋರಿ ಎಂಬುದಾಗಿ ಅವರು ತಿಳಿಸುವಾಗ ಆ ವಿಶ್ವಾಸಕ್ಕೆ ಪರಿಪೂರ್ಣ ಒಳಿತು, ಆ ವಿಶ್ವಾಸಕ್ಕೆ ಪರಿಪೂರ್ಣ ಫಲಿತಾಂಶ ಅವರಿಗೆ ದೊರೆಯುತ್ತದೆ. ಸೌಖ್ಯ ಸಂಧಾನದ ಬೋಧನೆ ಮಮತೆಯ ಅನುಕರಣೆ. ಪ್ರಿಯರೇ, ಪ್ರಭು ಯೇಸು ಕೇವಲ ಸೌಖ್ಯ ಸಂಧಾನದ ಬೋಧನೆ ಮಾಡುವುದಿಲ್ಲ, ಮಮತೆಯ ಮಡಿಲಿನಿಂದ ಶುಶ್ರೂಷೆ ಮಾಡುವ, ಆರೋಗ್ಯ ತರುವ, ಅಭಯ ಕೊಡುವ ಕೆಲಸವನ್ನು ಮಾಡುತ್ತಾರೆ. ಕೇವಲ ಮಾತುಗಳಲ್ಲಿ ಸೌಖ್ಯ ಸಂಧಾನ ಅಲ್ಲ, ಕೃತಿಗಳಲ್ಲಿಯೂ ಸೌಖ್ಯ ಸಂಧಾನದ ಕೆಲಸ. ಪ್ರಭು ಯೇಸುವು ಹಳ್ಳಿಗಳಲ್ಲಿ ಸುವಿಚಾರ, ಶುಭಾಚಾರದ ಬೋಧನೆ ಮಾಡುವಾಗ ಊರುಗಳಲ್ಲಿ ಈ ಸೌಖ್ಯ ಸಂಧಾನದ ಬೋಧನೆ ಮಮತೆಯ ಅನುಕರಣೆಯೊಂದಿಗೆ, ಒಳ್ಳೆಯ ಕೆಲಸಗಳೊಂದಿಗೆ ಮುಂದುವರಿಯುತ್ತದೆ. ಅಂಧರಿಗೆ ದೃಷ್ಟಿದಾನ, ಸಮುದಾಯಕ್ಕೆ ವರದಾನ. ಯಾವಾಗ ಒಬ್ಬ ಅಂಧರಿಗೆ ದೃಷ್ಟಿ ಸಿಕ್ಕಿತೋ, ಯಾವಾಗ ಈ ಇಬ್ಬರು ಕುರುಡರಿಗೆ ದೃಷ್ಟಿ ಸಿಕ್ಕಿತೋ, ಆ ಸಮುದಾಯಕ್ಕೆ ಅದು ವರದಾನ ಆಗಿತ್ತು. ಆ ಸಮುದಾಯಕ್ಕೆ ವಿಶ್ವಾಸದ ಪ್ರಯಾಣದಲ್ಲಿ ಬೆಳೆಯಲು ಇದೊಂದು ಮುನ್ನುಡಿಯಾಗಿತ್ತು. ಆ ಕುರುಡರ ವಿಶ್ವಾಸದೊಂದಿಗೆ ಪೂರ್ತಿ ಸಮುದಾಯ, ಹಳ್ಳಿಗಳಲ್ಲಿ, ಊರುಗಳಲ್ಲಿ ಯೇಸು ಪ್ರಯಾಣ ಮಾಡುವ ಸ್ಥಳಗಳಲ್ಲಿ ವಿಶ್ವಾಸದ ಸಮುದಾಯಗಳು ಬೆಳೆದು ಬಂದವು. ಈ ವಿಶ್ವಾಸದ ಸಮುದಾಯಕ್ಕೆ ಪ್ರಥಮ ಹೆಜ್ಜೆ ಇಟ್ಟ ಈ ಕುರುಡರ ವಿಶ್ವಾಸ ಅವರಿಗೆ ಪ್ರೇರಣೆ ಆಗಿತ್ತು. ಸಮುದಾಯಕ್ಕೆ ವಿಶ್ವಾಸದ ಬೆಳಕಿನಲ್ಲಿ, ವಿಶ್ವಾಸದ ದಾರಿಯಲ್ಲಿ ನಡೆಯಲು ಈ ಕುರುಡರ ವಿಶ್ವಾಸ ಬೆಳಕಾಯಿತು. ಈ ಕುರುಡರ ವಿಶ್ವಾಸ ಒಂದು ಪ್ರಥಮ ಹೆಜ್ಜೆ ಆಯಿತು. ಕಗ್ಗತ್ತಿನಲ್ಲಿದ್ದ ಜೀವಕ್ಕೆ ಯೇಸು ವರದಾನವಾಗುತ್ತಾರೆ. ಎಷ್ಟೋ ಜನರು ಪ್ರಭು ಯೇಸು ಹಳ್ಳಿಗಳಲ್ಲಿ, ಊರುಗಳಲ್ಲಿ ಸುತ್ತಾಡುವಾಗ ಕಗ್ಗತ್ತಲಿನಲ್ಲಿದ್ದು ನೆಲ ಸಮಾನವಾಗಿ ಅಂಟಿಕೊಂಡಿದ್ದು, ಕಾಲೆತ್ತಿ ಮುಖ ಎತ್ತಿ ನೋಡಲು ಶಕ್ತರಾಗದ ಜನರನ್ನು, ದೆವ್ವ ಪೀಡಿತರಾದವರನ್ನು, ಭಿಕ್ಷುಕರನ್ನು, ಕುಷ್ಠರನ್ನು, ನಿರ್ಗತಿಕರನ್ನು, ನಿರ್ಲಕ್ಷ್ಯಕ್ಕೆ ಒಳಗಾದ ಸಮೂಹವನ್ನು, ಜನರನ್ನು ಪ್ರಭು ಯೇಸು ನೋಡಿ ಆ ಕಗ್ಗತ್ತಿನಲ್ಲಿದ್ದ ಜನರಿಗೆ, ಅಂಥ ಜೀವಗಳಿಗೆ ಯೇಸು ವರದಾನವಾಗುತ್ತಾರೆ. ಪ್ರಭು ಯೇಸುವು ಶಿಕ್ಷಣ ಜ್ಞಾನವನ್ನು ನೀಡುತ್ತಾರೆ. ಸ್ವರ್ಗ ಸಾಮ್ರಾಜ್ಯದ ಶಿಕ್ಷಣ ಜ್ಞಾನ ಸಾಮತಿಗಳಲ್ಲಿ, ಕಥೆಗಳ ಮುಖಾಂತರ, ದೃಷ್ಟಾಂತಗಳ ಮುಖಾಂತರ, ಕುಟುಂಬ ಜೀವನದ ಹಲವು ಘಟನೆಗಳ ಮುಖಾಂತರ, ಬೇರೆ ಬೇರೆ ಹೋಲಿಕೆಗಳ ಮುಖಾಂತರ, ಸೃಷ್ಟಿಯ ಸಾಮ್ಯತೆಗಳ, ಸೃಷ್ಟಿಯಲ್ಲಿರುವ ಎಲ್ಲ ಜೀವಜಂತುಗಳ, ಸೃಷ್ಟಿ ಗೋಚರ ವಸ್ತುಗಳ ಎಲ್ಲ ದೃಷ್ಟಾಂತರಗಳೊಂದಿಗೆ ಪ್ರಭು ಯೇಸು ದೇವರ ಸಾಮ್ರಾಜ್ಯದ ಶಿಕ್ಷಣ ಜ್ಞಾನವನ್ನು ನೀಡುತ್ತಾರೆ. ಪ್ರಭು ಯೇಸುವು ಊರುಗಳಿಗೆ, ಹಳ್ಳಿಗಳಿಗೆ ಪ್ರಯಾಣ ಮಾಡುವಾಗ ಸೌಖ್ಯದಾನ ಮಾಡುತ್ತಾರೆ. ರೋಗಿಗಳಿಗೆ ಸೌಖ್ಯದಾನ, ಯಾರ ಅಗತ್ಯಕ್ಕೆ ಯಾವ ಆರೋಗ್ಯ ಬೇಕೋ ಅಂಥ ಆರೋಗ್ಯವನ್ನೇ ನೀಡುತ್ತಾರೆ. ರೋಗಿಗಳು ಪ್ರಭು ಯೇಸುವಿಗೆ ಹುಡುಕಿ ಬಂದು ಅವರ ಹೆಸರನ್ನು ಕರೆದು ಕೂಗಾಡುವಾಗ ಪ್ರಭು ಯೇಸುವಿನ ಕೈಗಳಿಂದ ಶುಶ್ರೂಷೆ ಮಾಡುವ, ಆರೋಗ್ಯ ಆಶೀರ್ವಾದಗಳನ್ನು ನೀಡುವ ಅವರ ಕೈಗಳು ಆರೋಗ್ಯ ದಾನವನ್ನು ಮಾಡುತ್ತವೆ. ಶಿಕ್ಷಣ ಜ್ಞಾನ, ಸೌಖ್ಯದಾನ,
ಜನರಿಗೆ ಸಿಗುತ್ತದೆ ಪ್ರಭು ಯೇಸುವಿನಿಂದ. ಪ್ರಿಯರೇ, ಪ್ರಭು ಯೇಸುವಿನಿಂದ ಕ್ಷಮಾದಾನ ಪಾಪಿಗಳಿಗೆ ದೊರೆಯುತ್ತದೆ. ಹೇಗೆ ಶಿಕ್ಷಣ ದಾನ ದೇವರ ಸಾಮ್ರಾಜ್ಯದ ಬಗ್ಗೆಯೋ, ಸೌಖ್ಯದಾನ ರೋಗಿಗಳ ಬಗ್ಗೆಯೋ, ಕ್ಷಮಾದಾನ ಪಾಪಿಗಳ ಬಗ್ಗೆ, ಪಾಪಿಗಳಿಗೆ. ಯಾರು ಯಾವ ಪಾಪ ಎಷ್ಟು ಸಲ ಏನಿಲ್ಲ ನೋಡದೆ, ಪಾಪದ ಪರಿಣಾಮವನ್ನು ತೂಕ ಮಾಡದೆ ಪ್ರಭು ಯೇಸುವು 100ಕ್ಕೆ 100 ಪಟ್ಟು ಕ್ಷಮೆಯನ್ನು ಕೊಡುತ್ತಾ ಕ್ಷಮಾದಾನ ಮಾಡುತ್ತಾರೆ. ಪ್ರಭು ಯೇಸುವಿನ ಈ ಸ್ವರ್ಗ ಸಾಮ್ರಾಜ್ಯದ ಬೋಧನೆ ಅವರ ಮಮತೆಯ ಕರುಣೆಯ ಹೃದಯದಿಂದ ಹೊರ ಬಂದಿದ್ದು, ಆ ಕರುಣೆ ತೋರಿಸುವ ಪ್ರಭು ಯೇಸುವು ಸ್ವರ್ಗ ಸಾಮ್ರಾಜ್ಯದ ಪಿತಾಮಹ ಪ್ರಭು ಪಿತಾ ದೇವರು, ಮಮತೆಯ ದೇವರು, ಕರುಣೆ ತೋರಿಸುವ ದೇವರು, ಶಿಕ್ಷಣ ಜ್ಞಾನಿ, ಸೌಖ್ಯ ದಾನ ಕೊಡುವ ದೇವರು, ಕ್ಷಮಾದಾನ ಕೊಡುವ ದೇವರು ಎಂಬುದಾಗಿ ತಮ್ಮ ಪಿತ ದೇವರನ್ನು ಪ್ರಭು ಯೇಸು ಪರಿಚಯಿಸುತ್ತಾರೆ. ಹೀಗೆ ಸೌಖ್ಯ ಸಂಧಾನದ ಮುಖಾಂತರ, ಮಮತೆಯ ಅನುಕರಣೆಯ ಮುಖಾಂತರ ಹಳ್ಳಿಗಳಲ್ಲಿ ದೇವರ ಸಾಮ್ರಾಜ್ಯದ ಸುವಿಚಾರ, ಶುಭಾಚಾರ ಬೋಧನೆ ನಡೆಯುತ್ತದೆ. ಅಂಧರಿಗೆ ದೃಷ್ಟಿದಾನ ಸಿಗುವಾಗ ರೋಗಿಗಳಿಗೆ ಸೌಖ್ಯದಾನ ಸಿಗುತ್ತದೆ. ಹೀಗೆ ದೇವರ ಸಾಮ್ರಾಜ್ಯ ಮುಂದುವರಿದು ಇವತ್ತು ಆ ಪ್ರಭು ಯೇಸುವನ್ನು ಕೊಂಡಾಡುವ, ಅವರನ್ನು ಧ್ಯಾನಿಸುವ, ಅವರನ್ನು ಆರಾಧಿಸುವ ಕೋಟ್ಯಾಂತರ ಜನರಿಗೆ ದೇವರ ಆಶಯಗಳು, ಆಶೀರ್ವಾದಗಳು ದೊರೆಯುವಾಗ ಅದೇ ಪ್ರಭು ಯೇಸುವಿನ ಇಂಗಿತವನ್ನು, ಅವರ ಕೆಲಸವನ್ನು ನಾವು ಮುಂದುವರಿಸುತ್ತಾ ಮಮತೆಯ ಬೀಜಗಳನ್ನು ಬಿತ್ತಿ, ಅನುಕರಣೆ ಮೌಲ್ಯಗಳನ್ನು ಪ್ರಭು ಯೇಸುವಿನಿಂದ ಪಡೆದು, ಪ್ರಭು ಯೇಸುವಿನ ಮೌಲ್ಯಗಳನ್ನು ಅನುಕರಿಸಿ ನಾವು ಮಮತೆಯ ಬೀಜಗಳನ್ನು ಬಿತ್ತಿ ಕರುಣೆಯ ಕೆಲಸವನ್ನು ಮಾಡುವ ದೇವರಿಗೆ ಸ್ತೋತ್ರ.